ಮಹಾನಗರ ಪಾಲಿಕೆಯ ಒಳಗಡೆ ಎದುರುಗಡೆ ಈ ನಮ್ಮ ಈ ಒಟ್ಟು ಎಸ್.ಕೆ. ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ ರಿಜಿಸ್ಟರ್ ಮಂಗಳೂರು ಒಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಆಗ್ರಹಿಸುವಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಮನೆಯಿಂದ ಕಸವನ್ನು ಎತ್ತಿದೆ. ಮಂಗಳೂರಿನ ಜನತೆಗೆ ತೊಂದರೆ ಆಗ್ತಾ ಇದೆ. ಮಂಗಳೂರಿನ ಜನತೆಯ ಎಲ್ಲ ಕಸಗಳು ಮನೆ ಹೊರಗಡೆ ರಸ್ತೆಯಲ್ಲಿ ಇದೆ. ಕಮಿಷನರಿಗೂ ಗೊತ್ತಿದೆ, ಎಲ್ಲ ಅಧಿಕಾರಿಗಳು ಗೊತ್ತಿದೆ. ದಯವಿಟ್ಟು ಈಗ ತಕ್ಷಣ ಇದನ್ನು ಒಂದು ಬಗೆಹರಿಸುವ ದೃಷ್ಟಿಯಲ್ಲಿ ಮತ್ತು ಅವರಿಗೊಂದು ಯಾವ ರೀತಿಯಲ್ಲಿ ಅವರ ಬೇಡಿಕೆಯನ್ನು ಈಡೇರಿಸುವ ದೃಷ್ಟಿಯಲ್ಲಿ ನೀವು ಏನನ್ನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದನ್ನು ತಕ್ಷಣ ತೆಗೆದುಕೊಳ್ಬೇಕು ಅಂತೇಳಿ ನಾನು ಶಾಸಕನಾಗಿ ನಿಮ್ಮ ಹತ್ರ ಹೇಳ್ತೇನೆ. ಮಂಗಳೂರಿನ ಜನತೆ ಇಡೀ ರಾಜ್ಯದ ಎಲ್ಲ ವ್ಯವಸ್ಥೆಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಮ ಪೂರ್ಣ ರೀತಿಯ ಬೆಂಬಲ ಬೇಕು. ನಾಳೆ ಕ್ಲೋಸ್ ಮಾಡಿಸಿ ಅಮ್ಮ, ದಯವಿಟ್ಟು ನಾಳೆ ಕ್ಲೋಸ್ ಮಾಡಿಸಿ, ಏನು ತೊಂದರೆ ಆಗದಾಗೆ ನೋಡಿ. ಆಯ್ತಮ್ಮ. ಥ್ಯಾಂಕ್ ಯು ವೆರಿ ಮಚ್. ಮಹಾನಗರ ಪಾಲಿಕೆ ಸಂಬಳ ಕೊಡೋದು ಸಹ ಆರ್ಥಿಕ ಇಲಾಖೆಯಿಂದಲೇ ಕೊಡಬೇಕು. ಈಗ ಸರ್ಕಾರಿ ನೌಕರರಿಗೆ 100% ಆರ್ಥಿಕ ಇಲಾಖೆಯಿಂದಲೇ ಕೊಡ್ತಾ ಇದ್ದಾರೆ. ಸ್ಪೆಷಲ್ ಫೈನಾನ್ಸ್ ಕಮಿಷನ್ ಇಲ್ಲ. ನಮಗೆ ವರ್ಷ ಹೋದಕ್ಕೆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ಈಗ ಈ ಸಲ 100ಕ್ಕೆ 20 ರೂಪಾಯಿ ಕಟ್ ಮಾಡಿದ್ದಾರೆ. ಹಾಗೆ ಪ್ರತಿ ವರ್ಷವೂ ಅದು ಕಡಿಮೆ ಆಗ್ತಾನೆ ಹೋಗ್ತಾ ಇತ್ತು. ಹಾಗೆ ಏನಾಗ್ತದೆ, ಕೋಟಿಗಟ್ಟಲೆ ಜನರಲ್ ಫಂಡಿಂದ ನಮ್ಗೆ ಜನರಲ್ ಫಂಡಿಂದ ಬ್ಯಾರಿ ಮಾಡಬೇಕಂತ ಇದೆ. ಆಗ ನಮ್ಮ ಆಡಳಿತ ಮಂಡಳಿ ಕೆಲವು ಕಡೆ ಈಗ ತುಮಕೂರು, ಶಿವಮೊಗ್ಗ ಅಲ್ಲೆಲ್ಲ 3 ತಿಂಗಳಿಂದ ಸಂಬಳನೇ ಇಲ್ಲ ಸರ್. ಯಾಕಂದರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಇದೆ ಸರ್. ರಾಜ್ಯಾದ್ಯಂತ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ CN ರೋಡ್ ಸರ್ಕಾರದ ನಿಯಮ ಪ್ರಕಾರ 3 ವರ್ಷಗಳಿಗೊಮ್ಮೆ ತಿದ್ದುಪಡಿ ಆಗಿ ಪ್ರಮೋಷನ್ಗೆ ಅವಕಾಶ ಕೊಡಬೇಕು, ಮುಂಬಡ್ತಿಗೆ ಅವಕಾಶ ಕೊಡಬೇಕಂತಲೇ ಇದೆ. ಆದರೆ ಈಗ 14 ವರ್ಷ ಆಯ್ತು. 2011ರಲ್ಲಿ ಈವರೆಗೂ ಕೂಡ CN ರೂಲು ತಿದ್ದುಪಡಿ. ಈಗ ಸರ್ ಸ್ಥಳೀಯ ಸಂಸ್ಥೆಯಲ್ಲಿ 2 ಇದೆ ನಮಗೆ ಗೊತ್ತಿದೆ. ಗ್ರಾಮೀಣ ಸ್ಥಳೀಯ ಸಂಸ್ಥೆ ಅಂದರೆ ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತ್. ಅವರು 100% ಸ್ಥಳೀಯ ನೌಕರು, ಇದು ಗೌರ್ಮೆಂಟ್ ನೌಕರು. ನಾವು ಪಟ್ಟಣ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಪಟ್ಟಣ ಪಂಚಾಯತು, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, BBMP ಇವರು ಸೆಮಿ ಗೌರ್ಮೆಂಟ್ ಅಂತ. ಇಬ್ಬರು ಸ್ಥಳೀಯ ನೌಕರರು, 2 ಸಂಸ್ಥೆಗಳು. ಇದು ಯಾವ ಥರ ಮಲತಾ ಇದು? ನಮಗೆ KMC ಆಕ್ಟ್ ಎಲ್ಲ ಒಂದೇ ಬರ್ತದೆ ಎಲ್ಲ ಸರ್ಕಾರಿ ನೌಕರರಿಗೆ. ನಮಗೆ ಮಾತ್ರ KCS ನಮಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಎಲ್ಲ KCS CC ಪ್ರತಿಯೊಂದು ಅಪ್ಲೈ ಆಗುತ್ತೆ ಸರ್. ಪ್ರಮೋಷನ್ಗೆಲ್ಲ ನಾವು ಬೇರೆ ಕೆಲಸಕ್ಕೆ ನಮ್ಮನ್ನು ಬೆಳಗಿನ ಸಂಘದ ಎಲೆಕ್ಷನ್ ವರ್ಗ ಪ್ರಾಕೃತಿಕ ವಿಕೋಪ ಪ್ರತಿಯೊಂದು ನಾವು ಮಾಡ್ತೇವೆ. ಸರ್ಕಾರಿ ನೌಕರಿಂದ ಜಾಸ್ತಿ ನಾವು ಮಾಡ್ತೇವೆ. ಅದರ ಫೈನಾನ್ಷಿಯಲ್ ಬೆನಿಫಿಟ್ ಬಂದಾಗ ನಾವು ಅರೆ ಸರ್ಕಾರಿ ನೌಕರು ಸರ್. ಇದು ಯಾವ ಮಲತಾ ಇದ್ದವರಣ್ಣ ಸರ್? 2ನೇ ವೇತನದ ಸವಲತ್ತು ಇವತ್ತಿಗೂ ಕೂಡ ನಮಗೆ ಬರಲಿಲ್ಲ. ಜ್ಯೋತಿ ಸಂಜೀವಿನಿ 2 ವರ್ಷದಲ್ಲಿ ನಮ್ಮ ಪೌರ ಕಾರ್ಮಿಕರು ತುಂಬಾ ಜನ ಬೇರೆ ಆರೋಗ್ಯದಿಂದ ಮರಣ ಹೊಂದಿದ್ದಾರೆ. ನಮ್ಮ ಕಚೇರಿಯಲ್ಲಿ ಒಳಗಡೆ ಕೆಲಸ ಮಾಡುವವರು ಅಷ್ಟೇ ಬೇರೆ ಕಾಯಿಲೆಗೆಲ್ಲ ತುತ್ತಾಗ್ತಿದ್ದಾರೆ. ನಮಗೆ ವರ್ಷಗಟ್ಟಲೆ ಲಕ್ಷಗಟ್ಟಲೆ ನಾವು ಖರ್ಚು ಮಾಡುವಾಗೆ ಆಗ್ತದೆ. ಇಲ್ಲಿ ನಮಗೆ ಸಿಗುವಂತ ಸಂಬಳ ಕೂಡ ಇಲ್ಲಿ ಕಡಿಮೆ ಸಿಗ್ತದೆ. ಅದರಿಂದ ನಮಗೆ ನಂತರ ರಿಟೈರ್ಮೆಂಟ್ ಅಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಇಲ್ಲ. ನಾವು ಕೆಲಸ ಮಾಡ್ಲಿಕ್ಕೆಲ್ಲ ಗೌರ್ಮೆಂಟ್ ಪ್ಯೂರ್ಲಿ ಗೌರ್ಮೆಂಟ್ ತರ ಕೆಲಸ ಮಾಡಬೇಕು. ಸವಲತ್ತು ಮಾತ್ರ ಅರೆ ಸರ್ಕಾರಿ ನಮಗೆ ಸಿಗ್ತಾ ಇದೆ. ದಯವಿಟ್ಟು ತಮ್ಮ ಅಸೆಂಬ್ಲಿಯಲ್ಲಿ ಇದನ್ನು ಆರೋಗ್ಯ ಸಂಜೀವಿನಿ ನಮಗೆ ವಿಸ್ತರಿಸಬೇಕು ಸರ್. SK ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ ಮಂಗಳೂರು ಮತ್ತು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತು ಮತ್ತು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಯ ನೌಕರರ ಸಂಘ, ಪೌರ ಕಾರ್ಮಿಕರ ಸಂಘ ಇದರ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಇವತ್ತು ಆಗ್ತಾ ಇರುವಂಥ ಧರಣಿಯ ಸಂದರ್ಭದಲ್ಲಿ ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಧರಣಿಯ ಸಂದರ್ಭದಲ್ಲಿ ನೀವು ಶಾಸಕನಾಗಿ ನನ್ನ ಹತ್ರ ಈ ಧರಣಿಯ ಸಂದರ್ಭದಲ್ಲಿ ಭಾಗವಹಿಸಬೇಕು ಮತ್ತು ನಿಮ್ಮ ಪರವಾಗಿ ನಾನು ಧ್ವನಿ ಎತ್ತಬೇಕು ಅಂತೇಳುವಂಥ ಮನವಿಯ ಮುಖೇನ ನೀವು ನನ್ನನ್ನು ಇಲ್ಲಿ ಬರಲಿಕ್ಕೆ ಹೇಳಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮ ಎಲ್ಲ ಭಾವನೆಗಳನ್ನು ಅರ್ಥೈಸಿಕೊಂಡು ನೀವು ಹೇಳುವಂಥ ವಿಚಾರಗಳನ್ನು ತಿಳ್ಕೊಂಡು ನ್ಯಾಯಯುತವಾಗಿ ನಿಮಗೆ ನ್ಯಾಯ ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ಒಂದು ಮಂಗಳೂರಿನ ಶಾಸಕ ಮತ್ತು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನಗಳು ನನ್ನ ಕಡೆಯಿಂದ 100ಕ್ಕೆ 100 ನಾನು ಮಾಡ್ತೇನೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹಗಳು ತಮಗೆ ಬೇಡ.
ಎರಡನೇದು, ವಿಧಾನಸೌಧದಲ್ಲಿ ನಿಮ್ಮೆಲ್ಲರ ಈ ಕಷ್ಟಗಳನ್ನು ವಿಧಾನಸೌಧದಲ್ಲಿ ನಿಮ್ಮ ಧ್ವನಿಯಾಗಿ ನಾಡಿದ್ದು ಆಗಸ್ಟ್ ತಿಂಗಳಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ನಿಮಗೆಲ್ಲರಿಗೂ ಅಧಿವೇಶನದಲ್ಲಿ ಬಂದು ಹೋಗಿ ಮಾತಾಡಲಿಕ್ಕಾಗಲ್ಲ. ಹಾಗಾಗಿ ನಿಮ್ಮ ಧ್ವನಿಯಾಗಿ ಅಧಿವೇಶನದಲ್ಲಿ ವಿಧಾನಸೌಧದಲ್ಲಿ ನಾನು ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ಸರ್ಕಾರದ ಗಮನವನ್ನು ತರೆದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು, ನಿಮ್ಮ ಈ ರೀತಿಯ ಒಂದು ಹೋರಾಟಗಳಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳು ನಿಮಗೆ ಸಿಗಬೇಕು ಅಂತ ಹೇಳುವಂಥದ್ದು ಎಲ್ಲವನ್ನ ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ. ಮತ್ತು ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಅದನ್ನು ಕೈಗೆತ್ತಿಕೊಳ್ಳುವ ರೀತಿಯಲ್ಲಿ ಸರ್ಕಾರಕ್ಕೆ ಮನವರಿಕೆ ಕೂಡ ಮಾಡುವಂಥ ಕೆಲಸ ಕಾರ್ಯಗಳು ಅಧಿವೇಶನದಲ್ಲಿ ಆಗಸ್ಟ್ ತಿಂಗಳಲ್ಲೇ ನಾನು ಮಾಡ್ತೇನೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೊನೆಯದಾಗಿ ನೀವು ಹೇಳಿದಂಥ ಮಾತನ್ನು ನಾನು ಒಟ್ಟಾರೆ ಅವಲೋಕನೆ ಮಾಡಿದಾಗ ಬೇರೆ ಎಲ್ಲ ಬಂಧುಗಳು ಸರ್ಕಾರಿ ಉದ್ಯೋಗಿ ಅಂತ ಹೇಳುವಾಗ ಸರ್ಕಾರಿ ಉದ್ಯೋಗಸ್ಥರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳಲ್ಲಿ ಕೆಲಸವನ್ನು ನೀವೆಲ್ಲರೂ ಕೆಲಸವನ್ನು ಸರ್ಕಾರಿ ಉದ್ಯೋಗಿ ಥರ ಮಾಡಿಕೊಂಡು ಸಂಬಳ ಮತ್ತು ಇನ್ನಿತರ ವೇತನಗಳಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗಿ ಅಲ್ಲ ಅರೆ ಸರ್ಕಾರಿ ಉದ್ಯೋಗಿ ಅಂತೇಳುವ ದೃಷ್ಟಿಯಲ್ಲಿ 10 ಸವಲತ್ತುಗಳನ್ನು ಕಡಿತ ಮಾಡ್ತಾ ಇರುವಂಥದ್ದನ್ನು ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. 100ಕ್ಕೆ 100 ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲಿ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಸರ್ಕಾರದ ಎಲ್ಲ ವ್ಯವಸ್ಥೆಗಳಿಗೆ ಕಷ್ಟವನ್ನು ಪಟ್ಟು ತಾವು ಕೆಲಸ ಕಾರ್ಯಗಳನ್ನು ಸೇವೆಯನ್ನು ಮಾಡ್ತಾ ಇದ್ದೀರಿ. ನಾನು ನಿಮ್ಮ ಬೇಡಿಕೆಗಳು ನೀವು ಕೊಟ್ಟಂಥ ಪತ್ರಿಕೆ ನೀವು ಬೇಡಿಕೆಗಳು ಮತ್ತು ಪತ್ರಕ ನನ್ನ ಕೈಯಲ್ಲಿದೆ. ಈ ಬೇಡಿಕೆಗಳನ್ನು ನಾನು ಸರ್ಕಾರದ ಮುಂದೆ ನಾನು ಅಧಿವೇಶನದಲ್ಲಿ ಹೇಳ್ತಾ ನಿಮ್ಮ ಈ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸುವಂಥ ದೃಷ್ಟಿಯಲ್ಲಿ ನಾನು ಕೂಡ ನಿಮ್ಮವನೇ ಆಗಿ ನಿಮ್ಮ ಧ್ವನಿಯಾಗಿ ನಿಮ್ಮವನೇ ಆಗಿ ನನ್ನ ಪ್ರಾಮಾಣಿಕ ಪ್ರಯತ್ನ ಶಾಸಕನಾಗಿ ನಾನು ಮಾಡ್ತೇನೆ. 100ಕ್ಕೆ 100 ಅದರಲ್ಲಿ ಯಾವುದೇ ಸಂದೇಹಗಳು ಬೇಡ. ಮುಂದಿನ ದಿನಗಳಲ್ಲಿ ನಾನು ಅಧಿವೇಶನದಲ್ಲಿ ನಾನು ಮಾತನಾಡಿದಂಥ ಮಾತನ್ನು ನೀವೆಲ್ಲರೂ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡುವ